ಡಿಸೆಂಬರ್ 27ರಂದು ನಡೆಯುವ ಗ್ರಾಮ ಪಂಚಾಯಿತಿ ಚುನಾವಣೆ ಶಾಂತಿಯುತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ತಾಲೂಕಾಡಳಿತ ಸಕಲ ಸಿದ್ಧತೆ ನಡೆಸ್ತಾ ಇದೆ ಅಂತ ತಹಶೀಲ್ದಾರ್ ಎನ್ವಿ ನಟೇಶ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನಲ್ಲಿ 37 ಗ್ರಾಮ ಪಂಚಾಯಿತಿ 233 ಕ್ಷೇತ್ರಗಳಲ್ಲಿ 423 ಸ್ಥಾನಗಳಿಗೆ ಮತದಾನ ನಡೆಯಬೇಕಿತ್ತು. ಆದರೆ 34 ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ 371 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ತಾಲೂಕಿನ ಹಿರೇಹಳ್ಳಿ, ಮಾದಾಪುರ, ಭಾನುವಳ್ಳಿ, ಹೊಸಳ್ಳಿ, ಸಂಕೇನಹಳ್ಳಿ, ಕಂದಾವರ, ಕುಶಾವರ, ಶಿವಪುರ ಕಾವಲ್, ಎಸ್ ಬೊಮ್ಮಡಿಹಳ್ಳಿ, ಹಿರೇವಾಟೆಯ ಮತಗಟ್ಟೆಗಳಲ್ಲಿ ಈಗಾಗಲೇ ಅಭ್ಯರ್ಥಿಗಳ ಅವಿರೋಧ ಆಯ್ಕೆ ನಡೆದಿದೆ. ಇಲ್ಲಿ ಮತದಾನ ಇರೋದಿಲ್ಲ ಅಂತ ಹೇಳಿದ್ರು. ತಾಲೂಕಿನಲ್ಲಿ ಒಟ್ಟು 1,34,390 ಮತದಾರರಿದ್ದು 68,250 ಪುರುಷರಿದ್ದು 66,132 ಮಹಿಳೆಯರಿದ್ದಾರೆ ಅಂತ ಹೇಳಿದ್ರು. ಮತದಾನಕ್ಕೆ ಹಾಸನ, ಹೊಳೆನರಸೀಪುರ, ಅರಕಲಗೂಡು, ಅರಸೀಕೆರೆ ತಾಲೂಕುಗಳಿಂದ 1,700 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ತರಬೇತಿ ಸಹ ನೀಡಲಾಗಿದೆ ಎಂದರು. ನಮ್ಮ ಬೇಲೂರು ತಾಲೂಕಲ್ಲಿ ಒಟ್ಟು 37 ಗ್ರಾಮ ಪಂಚಾಯತಿಗಳಿದ್ದು ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಏಕಕಾಲದಲ್ಲಿ ಚುನಾವಣೆ ನಡೀತಾ ಇದೆ. 37 ಗ್ರಾಮ ಪಂಚಾಯತಿಗಳಲ್ಲಿ ಒಟ್ಟು 233 ಕ್ಷೇತ್ರಗಳಿದೆ. ಸ್ಥಾನಗಳು 423 ಇತ್ತು. ಇದರಲ್ಲಿ ಈಗ ಆಲ್ರೆಡಿ ಯುನಾನಿಮಸ್ ಆಗಿ 34 ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿದೆ. ಆ ಪೈಕಿ 11 ಮತಗಟ್ಟೆಗಳಲ್ಲಿ ಸಂಪೂರ್ಣವಾಗಿ ಆಯ್ಕೆಯಾಗಿರೋದ್ರಿಂದ 11 ಮತಗಟ್ಟೆಗಳಲ್ಲಿ ಯಾವುದೇ ಚುನಾವಣೆ ನಡೆಯೋದಿಲ್ಲ. ಒಟ್ಟು ಮತದಾರರು ಗಂಡು 68,250, ಮಹಿಳಾ ಮತದಾರರು 66,136, ಇತರೆ 4 ಸೇರಿ 1,34,390 ಮತದಾರರಿದ್ದಾರೆ. ಮತಗಟ್ಟೆ ಸಿಬ್ಬಂದಿಗೆ ಈಗ ಆಲ್ರೆಡಿ ಎಲ್ಲ ಆರ್ಡರ್ಸ್ ಜಾರಿಯಾಗಿ ಮೊದಲನೇ ಹಂತದ ಟ್ರೈನಿಂಗ್ ಮುಕ್ತಾಯ ಆಗಿದೆ.